ಇಂದು ಮಾಧ್ವ ಮತಕೇಂದ್ರಗಳಲ್ಲಿ ಉಡುಪಿಯ ಶ್ರೀಕೃಷ್ಣ ಮಠ ಹಾಗೂ ಅಷ್ಟಮಠಗಳಲ್ಲಿ ತಪ್ತ ಮುದ್ರಾಧಾರಣೆ ನೆರವೇರಿತು. ಶ್ರೀಯೂರು ಮಠದಲ್ಲಿ ನೂರಾರು ಭಕ್ತರಿಗೆ ಶ್ರೀ ವೇದವರ್ಧನ ತೀರ್ಥ ಸ್ವಾಮೀಜಿ ಮುದ್ರಾಧಾರಣೆ ಮಾಡಿದ್ರು. ಪರ್ಯಾಯ ಕೃಷ್ಣಾಪುರ ಮಠದಲ್ಲಿ ಶ್ರೀ ವಿದ್ಯಾಸಾಗರ ತೀರ್ಥರಿಂದ ಮುದ್ರಾಧಾರಣೆ ನಡೆಯಿತು. ಮಳೆಗಾಲದ ಆರಂಭದಲ್ಲಿ ನಡೆಯುವ ಅಪರೂಪದ ಧಾರ್ಮಿಕ ಆಚರಣೆ ಇದಾಗಿದ್ದು, ಸುದರ್ಶನ ಹೋಮ ನಡೆಸಿ ಶಂಖ ಚಕ್ರದ ಮುದ್ರೆಯನ್ನ ಭಕ್ತರಿಗಿರಿಸುವ ಸಂಪ್ರದಾಯ. ಪುರುಷರಿಗೆ ತೋಳು ಮತ್ತು ಎದೆ, ಮಹಿಳೆಯರಿಗೆ ಎಡಬಲ ತೋಳುಗಳಿಗೆ ಮುದ್ರಾಧಾರಣೆ ಮಾಡಲಾಗ್ತದೆ. ಮುದ್ರಾಧಾರಣೆಯ ಮೂಲಕ ತಾವು ವೈಷ್ಣವ ತತ್ವದ ಅನುಯಾಯಿಗಳು ಎಂದು ಹೇಳುವ ಪದ್ಧತಿ ಇದಾಗಿದೆ. ಹಾಗೆ ಮಳೆಗಾಲದಲ್ಲಿ ಬರಬಹುದಾದ ರೋಗ ರುಜಿನಗಳಿಂದ ರಕ್ಷಣೆಯ ಸಲುವಾಗಿ ಮುದ್ರಾಧಾರಣೆ ಎಂಬ ನಂಬಿಕೆ ಇದೆ.